ತಾಯಿಯೊಬ್ಬಳು ತನ್ನ 3 ಪುಟ್ಟ ಕಂದ ಮಗಳಿಗೆ ನೇಣು ಹಾಕಿ ತಾನು ಆತ್ಮಹತ್ಯೆಗೆ ಯತ್ನಿಸಿದ ಭೀಕರ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹಿರೇಮುಚ್ಚಳಗುಡ್ಡ ಗ್ರಾಮದಲ್ಲಿ ನಡೆದಿದೆ. ರೂಪಾ ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆ. 5 ವರ್ಷದ ಸಮೃದ್ಧಿ, 4 ವರ್ಷದ ಪ್ರೀತಂ, 2 ವರ್ಷದ ಸುಕ್ಷಿತ್ ಮೃತ ಮಕ್ಕಳು. ಗಂಡ ಮತ್ತು ಅತ್ತೆ ಮೇಲಿನ ಕೋಪದಲ್ಲಿ ಈ ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗಿದೆ. ರೂಪಾ ಮೊದಲು ಮನೆಯ ಒಳಗಡೆ 3 ಮಕ್ಕಳನ್ನ ನೇಣಿಗೆ ಹಾಕಿ ಕೊಂದಿದ್ದು, ಬಳಿಕ ತಾನು ಡೀಸೆಲ್ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಗಂಭೀರ ಸ್ಥಿತಿಯಲ್ಲಿರುವ ರೂಪಾಳನ್ನ ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರೂಪಾ 2018ರಲ್ಲಿ ಹನುಮಂತ ಎಂಬುವರೊಂದಿಗೆ ವಿವಾಹವಾಗಿದ್ದು, ದಂಪತಿಗೆ 3 ಮಕ್ಕಳಿದ್ರು. ಅತ್ತೆ ರೇಣವರಿಂದ ನಿರಂತರ ಕಿರುಕುಳ ಎದುರಾಗ್ತಾ ಇತ್ತು ಎಂದು ಆರೋಪಗಳಿವೆ. ಇದರಿಂದ ಮಾನಸಿಕ ಒತ್ತಡಕ್ಕೆ ಒಳಗಾದ ರೂಪಾ ದುಡುಕಿನ ನಿರ್ಧಾರ ಕೈಗೊಂಡಿದ್ದಾಳೆ ಎನ್ನಲಾಗಿದೆ.